ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಮರೆನಾಯಕನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿ ಆಯುಷ್ ಇಲಾಖೆ ಬೆಂಗಳೂರು, ಜಿಲ್ಲಾ ಪಂಚಾಯತ್, ತುಮಕೂರು ಮತ್ತು ಜಿಲ್ಲಾ ಆಯುಷ್ ಕಚೇರಿ ಇವರ ವತಿಯಿಂದ ನುರಿತ ವೈದ್ಯರ ತಂಡದಿಂದ ಉಚಿತ ಆಯುಷ್ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು. ಈ ಶಿಬಿರದಲ್ಲಿ ಆರೋಗ್ಯ ಸಮಸ್ಯೆಗಳಾದ ರಕ್ತದೊತ್ತಡ, ಮಧುಮೇಹ, ಅಸ್ತಮಾ, ಕಿಡ್ನಿ ಸಮಸ್ಯೆ, ಥೈರಾಯ್ಡ್, ಶ್ವಾಸ ಸಂಬಂಧಿ ಹಾಗೂ ಹೃದಯ ಸಂಬಂಧಿ ಸಮಸ್ಯೆ ಇನ್ನು ಮುಂತಾದ ಕಾಯಿಲೆಗಳಿಗೆ ಉಚಿತವಾಗಿ ಔಷಧಿ ವಿತರಣೆ ಮಾಡಿ ಸೂಕ್ತ ಚಿಕಿತ್ಸೆ ನೀಡುವುದರ ಮೂಲಕ ಹಾಗೂ ಸಲಹೆಗಳನ್ನು ತಿಳಿಸಿಕೊಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಗುರುಪ್ರಸಾದ್, ಡಾಕ್ಟರ್ ಜಯಶ್ರೀ, ಸಿಆರ್ಪಿ ಮೋಹನ್ಚಾರ್, ಪಿಡಿಒ ವಿಜಯಕುಮಾರಿ, ಮುಖ್ಯ ಶಿಕ್ಷಕಿ ಸರೋಜಾ ಬಾಯಿ, ಶಿಕ್ಷಕರಾದ ನರಸಿಂಹಮೂರ್ತಿ, ಎಸ್ಡಿಎಂಸಿ ಅಧ್ಯಕ್ಷ ನಂಜಪ್ಪ, ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರೇಮಕುಮಾರ್, ಶ್ರೀನಿವಾಸ್, ಕಾಂಗ್ರೆಸ್ ಮುಖಂಡ ಅರವಿಂದ್, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಹುಲಿರಾಮಯ್ಯ, ಮುದ್ದರಂಗಪ್ಪ, ಲೋಕೇಶ್ ಮತ್ತು ಊರಿನ ಗ್ರಾಮಸ್ಥರು, ಸಾರ್ವಜನಿಕರು ಹಾಜರಿದ್ದರು. ವರದಿ ಮಂಜುಸ್ವಾಮಿ, ಎಂಎನ್, ಕೊರಟಗೆರೆ. ತುಂಬ ಸಹಕಾರದಿಂದ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ಬೋದು. ನಮ್ಮ ಒಂದು ವ್ಯಾಪ್ತಿಯಲ್ಲೂ ಕೂಡ ಒಂದು ಸುಂದರಪೇಟ ಶಾಲೆಯಿಂದ, ನೇಗಳ ಶಾಲೆಯಿಂದ ಮಕ್ಕಳೆಲ್ಲ ಹೋಗಿ ಅವರೆಲ್ಲ ಉಚಿತವಾದಂಥ ಟಿ ಶರ್ಟ್ ಎಲ್ಲ ಕೊಟ್ಟು ಯಾಕೆ ಹೇಳ್ತಾ ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಅನುಕೂಲವಾಗಿದೆ. ಆ ಯೋಗ ಅನ್ನೋದು ಎಷ್ಟೊಂದು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಬೋದು. ಇವತ್ತು ಪ್ರತಿದಿನ ಕೂಡ ನಮ್ಮ ಪೋಷಕರು ಒಂದು ಯೋಗವನ್ನು, ವ್ಯಾಯಾಮವನ್ನು ಮಾಡಿದ್ರೆ ಹಾಸ್ಪಿಟಲ್ ಹೋಗೋದು ಎಷ್ಟೋ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಮುಖ್ಯವಾಗಿ ಇನ್ನೊಂದು ಎರಡನೇದಾಗಿ ಏನಪ್ಪ ಅಂತಂದರೆ ಪೌಷ್ಟಿಕ ಆಹಾರಗಳ ಕೊರತೆ ಇವತ್ತು ತುಂಬ ಇದೆ. ಹಿಂದೆ ಒಂದು 40 ವರ್ಷ ಹಿಂದೆ ನೋಡ್ರಿ, ಯಾರಾದ್ರೂ ಹಾಸ್ಪಿಟಲ್ಗೆ ಹೋಗ್ತಾ ಇರೋ ಸಂಖ್ಯೆ ತುಂಬಾ ಕಡಿಮೆ ಇತ್ತು. ಆಮೇಲೆ BP, ಶುಗರ್ ಅನ್ನೋದು ನಾವು ಕಂಡೇ ಇರಲಿಲ್ಲ. ಯಾರು ಕೂಡ BP ಚೆಕ್ ಮಾಡಿಸ್ಕೊಂತ ಇದ್ರು, ಶುಗರ್ ಚೆಕ್ ಮಾಡಿಸ್ಕೊಂತ ಇದ್ರು ಅಂತ ನಾವು ಚಿಕ್ಕದಾಗಿದ್ದ ಕೇಳ್ತಿದ್ವಿ. ಇವಾಗ ಏನಾದ್ರೂ ಒಂದು ಆರೋಗ್ಯ ಸಮಸ್ಯೆ ಬಂದೈತೆ ಅಂತಂದ್ರೆ ಫಸ್ಟ್ ಚೆಕ್ ಮಾಡೋದೇ BP ಚೆಕ್ ಮಾಡಬೇಕು, ಶುಗರ್ ಚೆಕ್ ಮಾಡಬೇಕು, ಸ್ಕ್ಯಾನಿಂಗ್ ಮಾಡಬೇಕು, CT ಸ್ಕ್ಯಾನಿಂಗ್ ಮಾಡಬೇಕು ಅನ್ನೋಂಥ ಒಂದು ಪದ್ಧತಿಗೆ ನಾವು ತಿಳ್ಕೊಳ್ತೀವಿ. ಆದ್ರೆ ಖರ್ಚು ವೆಚ್ಚ ಎಷ್ಟು ಅಂತ ಆಗುತ್ತೆ. ಆದರೆ ಒಂದು ಸರ್ಕಾರಿ ಆಸ್ಪತ್ರೆ ಇರೋದ್ರಿಂದ ಅನೇಕ ಹುಲಿರಾಮಯ್ಯ, ಮರೆನಾಯಕನಹಳ್ಳಿ ಗ್ರಾಮ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಇಲ್ಲಿ ಮರೆನಾಯಕನಹಳ್ಳಿ ಶಾಲಾವರಣದಲ್ಲಿ ಉಚಿತ ಆಯುಷ್ ಶಿಬಿರವನ್ನು ಆಯೋಜಿಸುತ್ತಾರೆ. ಅದರಿಂದ ನಮ್ಮ ಗ್ರಾಮದ ಗ್ರಾಮಸ್ಥರಿಗೂ ಹಾಗೂ ಮಕ್ಕಳಿಗೂ ಇದು ಒಳ್ಳೆಯ ಅನುಕೂಲವಾದಂತಹ ಕಾರ್ಯಕ್ರಮ. ಇದನ್ನು ಪ್ರತಿ ತಿಂಗಳಿಗೊಮ್ಮೆ ಒಂದೊಂದು ಕಾರ್ಯಕ್ರಮ ಕೊಟ್ಟರೆ ಜನಗಳಿಗೆ ಆದಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾನು ಡಾಕ್ಟರ್ ಭವ್ಯ ಅಂತ ಹೇಳ್ಬಿಟ್ಟು ಸರ್ಕಾರಿ ಪ್ರಕೃತಿ ಚಿಕಿತ್ಸಾಲಯ ಸಿದ್ದಪೇಟದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆ. ಇಲ್ಲಿ ಉಚಿತ ಆಯುಷ್ ಆರೋಗ್ಯ ಶಿಬಿರ ಅಂತ ಹೇಳಿ ನಿಮಗೆ BP ಆಗ್ಬೋದು, ಶುಗರ್ ಆಗಿರ್ಬೋದು, ಕೈಕಾಲು ನೋವು ಆಗಿರ್ಬೋದು, ಚರ್ಮ ಕಾಯಿಲೆ ಆಗಿರ್ಬೋದು, ಯಾವುದೆಲ್ಲ ನಿಮ್ಗೆ ಏನು ತೊಂದರೆ ಇದೆಯೋ ಅದಕ್ಕೆಲ್ಲ ಬಂದು ಇವತ್ತು ಇಲ್ಲಿ ಉಚಿತವಾಗಿ ಸಲಹೆ ಸೂಚನೆಯನ್ನು ತಗೊಂಡು ಮಾತ್ರೆಗಳನ್ನು, ಮೆಡಿಸಿನ್ಸನ್ನು ತಗೊಂಡು ಹೋಗ್ಬೋದು. ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಸರ್ಕಾರಿ ಸ್ಕೂಲ್ನಲ್ಲಿ ಆಯೋಜಿಸ್ಕೊಂಡಿದ್ದೀವಿ. ಮರಿನಾಯಕನಹಳ್ಳಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ 9ರಿಂದ ಸಂಜೆ 4 ಗಂಟೆವರೆಗೂ ಈ ಒಂದು ಶಿಬಿರ ನಡೀತಾ ಇರುತ್ತೆ. ಆಸಕ್ತರೆಲ್ಲ ಬಂದು ಇದರ ಸದುಪಯೋಗ ಪಡಿಸ್ಕೋಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಆಯುರ್ವೇದ, ಯೋಗ, ಆಹಾರ ಪದ್ಧತಿ ಆಗಿರ್ಬೋದು, ಇದ್ರ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗುರುಪ್ರಸಾದ್ ಅಂತ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಬೆಟ್ಟದಲ್ಲಿ ಇಲ್ಲಿ ಮುಖ್ಯ ವೈದ್ಯಾಧಿಕಾರಿ ಕೆಲಸ ಮಾಡ್ತೀನಿ ಹಾಗೂ ಜಿಲ್ಲಾ ಆಯುಷ್ ನೋಡಲ್ ಆಫೀಸರಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಆಯುಷ್ ಇಲಾಖೆ ವತಿಯಿಂದ ಮರೆನಾಯಕನಹಳ್ಳಿ ಇಲ್ಲಿ ನಾವು ಒಂದು ಉಚಿತ ಆಯುಷ್ ಆರೋಗ್ಯ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಇಲ್ಲಿರುವಂತಹ ಗ್ರಾಮಸ್ಥರು ನಾವು ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಅವರಿಗೆ ನಾವು ಮನೆಮದ್ದು ಯಾವ ಥರ ತಯಾರಿಸಬೇಕು, ಮನೆಯಲ್ಲೇ ಉಪಯೋಗಿಸುವಂಥ ವಸ್ತುಗಳನ್ನು ನಾವು ಉಪಯೋಗಿಸಿಕೊಂಡು ಹೇಗೆ ಆರೋಗ್ಯ ರಕ್ಷಿಸ್ಕೋಬೇಕಂತ ಅವರಿಗೆ ತಿಳುವಳಿಕೆ ಕೊಡೋದು ಅಷ್ಟೇ ಅಲ್ಲದೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡ್ರೂ ಕೂಡ ಕೆಲವೊಮ್ಮೆ ಬರುವಂಥ ಕಾಯಿಲೆಗಳಿಗೆ ನಾವು ಯಾವ ಥರ ಔಷಧಿಗಳನ್ನು ಕೊಡ್ತೀವಿ ಅದನ್ನೆಲ್ಲ ನಾವು ಅವರ ಚಿಕಿತ್ಸೆ ಮಾಡಿ ಇವತ್ತು ಊಟದ ದಿವಸ ಅವರಿಗೆ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ. ಯಾರೇ ಬಂದು ನಮ್ಮ ಇದರ ಪ್ರಯೋಜನವನ್ನು ಪಡ್ಕೋಬೇಕು. ಯಾಕಂದರೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ನೈಸರ್ಗಿಕವಾಗಿರುವಂತಹ ಆಯುರ್ವೇದ ಪದ್ಧತಿ ಶತಮಾನದಿಂದ ನಾವು ಬಳಸ್ಕೊಂಡು ಬಂದಿದ್ದೀವಿ. ಅದು ಉತ್ತಮ ಗುಣ ಕೂಡ ಕಂಡಿದೆ. ಅದೇ ಥರ ಇಲ್ಲಿ ಆ ಕೋವಿಡ್ ಕಾಲದಲ್ಲಿ ಕೂಡ ಎಲ್ಲರಿಗೂ ಅರಿವಿದ್ದ ಹಾಗೆ ನಮ್ಮನ್ನು ತುಂಬ ರಕ್ಷಣೆ ಮಾಡಿದೆ. ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನಮ್ಮ ದೇಶದಲ್ಲಿ ಸಾವು ಸಂಖ್ಯೆ ಕಡಿಮೆ ಆಗುತ್ತೆ. ಇದು ಒಂದು ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ತಕ್ಷಣ ಬೇಕಾಗಿದ್ದಾರೆ
ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.